ವಿಘ್ನೇಶ ವಿಘ್ನ ನಿವಾರಕನೂ ಹೌದು, ಸಿದ್ಧಿ ಬುದ್ಧಿ ಪ್ರದಾಯಕನೂ ಹೌದು. ಇನ್ನೇನು ಗಣೇಶ ಚೌತಿಯ ಸಂದರ್ಭದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿಗಳಿಂದ ಮಣಿಪಾಲದಲ್ಲಿ ನಡೆಯುವ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಪ್ರತಿ ವರ್ಷವೂ ವಿಭಿನ್ನ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಆಯೋಜಿಸುತ್ತಾ ಬರ್ತಾ ಇದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ವಿಘ್ನೇಶ ವಿಘ್ನ ನಿವಾರಕನೂ ಹೌದು, ಸಿದ್ಧಿ ಬುದ್ಧಿ ಪ್ರದಾಯಕನೂ ಹೌದು. ಮೊರದಗಲದ ಕಿವಿ, ಸೊಂಡಿಲನ್ನ ಬಿಡಿಸಿದರೆ ಸುಂದರವಾದ ಗಣೇಶನ ಚಿತ್ರ ಮೂಡಿ ಬರುತ್ತದೆ. ಮಕ್ಕಳಿಗೆ ಗಣೇಶನೆಂದರೆ ಅಚ್ಚುಮೆಚ್ಚಿನ ದೇವರು. ಅದೇ ರೀತಿ ಮಕ್ಕಳಿಗೆ ಗಣೇಶನ ಚಿತ್ರ ಬಿಡಿಸುವುದೆಂದರೆ ಬಲು ಪ್ರೀತಿ. ಅದೇ ರೀತಿ ಇಲ್ಲಿ ಅಡ್ಡ ಬಿದ್ದುಕೊಂಡು ಈ ಮಕ್ಕಳು ಬಿಡಿಸ್ತಾ ಇರುವುದು ಗಣೇಶನ ಚಿತ್ರವನ್ನು. ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ಸಿಲ್ವರ್ ಜುಬ್ಲಿ ಹಾಲ್ನಲ್ಲಿ ಮಣಿಪಾಲ ಸಾರ್ವಜನಿಕ ಗಣೇಶೋತ್ಸವದ ಪ್ರಯುಕ್ತ 42ನೇ ವರ್ಷದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಾಗೂ ವಿದ್ಯಾರ್ಥಿಗಳಿಂದಲೇ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಉಡುಪಿ ಮಣಿಪಾಲದ ಆಸುಪಾಸಿನ ಹಲವಾರು ಶಾಲೆಗಳ ವಿದ್ಯಾರ್ಥಿಗಳು ಈ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಸಿಂಡಿಕೇಟ್ ಬ್ಯಾಂಕ್ನ ಆಯೋಜನೆಯಲ್ಲಿ ನಡೆಯುವ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜಿಸ್ತಾ ಇದೆ. ಶಾಲೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರಿಂದ ಪ್ರತಿ ವರ್ಷ ಉತ್ತಮ ಸ್ಪಂದನೆ ಸಿಗ್ತಾ ಇದ್ದು ನೂರಾರು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಮುಂದೆ ನಡೆಯುವ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಚಿತ್ರಗಳಿಗೆ ಸೂಕ್ತ ಬಹುಮಾನ ನೀಡಿ ಪುರಸ್ಕರಿಸಲಾಗುತ್ತೆ. ಇಂದು ನಡೆದ ಸಮಾರಂಭದಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಅವರು ಸ್ಪರ್ಧೆಗೆ ಚಾಲನೆಯನ್ನ ನೀಡಿದರು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಣಿಪಾಲ ಸಿಂಡಿಕೇಟ್ ಬ್ಯಾಂಕಿಂದ ಪ್ರಾಯೋಜಿತವಾಗಿರುವಂಥದ್ದು. ಈ ವರ್ಷ 42ನೇ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದೇ ಹಾಲ್ನಲ್ಲಿ ನಾವು ಸೆಪ್ಟೆಂಬರ್ 2ರಿಂದ 4 ತಾರೀಕಿನವರೆಗೆ ಮಾಡ್ತಾ ಇದ್ದೇವೆ. ಆ 3 ದಿನದ ಎಲ್ಲ ಚಟುವಟಿಕೆಗಳಿಗೂ ಕೂಡ ನಿಮ್ಮನ್ನು ನಾನು ಆಹ್ವಾನಿಸುತ್ತೇನೆ. ಗಣೇಶ ಎಂದ ತಕ್ಷಣ ಮನಸ್ಸಿಗೆ ಬರುವುದು ಅವನು ವಿಘ್ನ ವಿನಾಶಕ ಅಂತೇಳಿ. ಅವನು ಯಾವುದೇ ಕೆಲಸ ಮಾಡಬೇಕಾದ್ರೆ ಮುಂಚೆ ಒಂದು ನಮ್ಮ ಪದ್ಧತಿ, ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಯಾವುದೇ ಕೆಲಸ ಶುರು ಮಾಡಿದರೆ ಆ ಕೆಲಸದಲ್ಲಿ ಖಂಡಿತವಾಗಿಯೂ ಜಯ ಬರುವಂಥದ್ದು ಅಂತ ನಮ್ಮ ನಂಬಿಕೆಗಳು. ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನ ನಿರಂತರವಾಗಿ ಗಣೇಶೋತ್ಸವ ಸಮಿತಿ ನಡೆಸಿಕೊಂಡು ಬರ್ತಾ ಇದೆ. ಸಿಂಡಿಕೇಟ್ ಬ್ಯಾಂಕ್ನ ಸಿಬ್ಬಂದಿಗಳೇ ಹೆಚ್ಚಾಗಿರುವ ಈ ಸಮಿತಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಈ ಗಣೇಶೋತ್ಸವವನ್ನ ಆಚರಿಸ್ತಾ ಇದೆ. ಈ ಬಾರಿ 42ನೇ ವರ್ಷದ ಆಚರಣೆಯಾಗಿದ್ದು ಸೆಪ್ಟೆಂಬರ್ 2ರಂದು ಗಣೇಶೋತ್ಸವವನ್ನ ಆಚರಿಸಲಾಗುತ್ತದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ಟಿವಿ, ಉಡುಪಿ.